ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದ್ರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ನಾನು ಇವತ್ತು ಮಗಳು ಎಂಬ ಲೇಖನವನ್ನು ತಮ್ಮ ಮುಂದೆ ಸಾದರಪಡಿಸುತ್ತಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಲಯಾ ಸಂಗೀತ ಲೋಕ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಹಾಗೂ ನೋಡುಗರಿಗೂ ನನ್ನ ಅನಂತ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಮುದ್ದು ಚಿಕ್ಕಯ್ಯನ ಪರವಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಮಗಳು ಈ ಹೆಸರಿನಲ್ಲಿ ಎಂಥ ಸುಖ, ಎಂಥ ಅದ್ಭುತ ಜೀವನ ರಹಸ್ಯವೆಂದರೆ, ದೇವರು ತನ್ನ ಭಕ್ತನ ಮೇಲೆ ತುಂಬಾ ಹೆಚ್ಚು ಸಂತೃಪ್ತಗೊಂಡಾಗ, ಅತಿ ಸಂತೋಷಗೊಂಡಾಗ ಭಕ್ತನಿಗೆ ಮಗಳನ್ನು ಪಡೆಯುವ ಸಂತಾನ ಭಾಗ್ಯದ ವರ ಕೊಡುತ್ತಾನೆ. ಅಂತಹ ಮಗಳು ಸಹೋದರಿಗೋಸ್ಕರ ಈ ಪೋಸ್ಟನ್ನು ತಮ್ಮ ಮುಂದೆ ಓದುತ್ತಿದ್ದೇನೆ. ಇದನ್ನು ಪೂರ್ತಿಯಾಗಿ ಹೃದಯದಿಂದ ಕೇಳಿ ನೀವು ಸಹ ಯೋಚನೆ ಮಾಡಿ. ಮಗಳು ಮಂಟಪದಿಂದ ಅತ್ತೆಯ ಮನೆಗೆ ಹೋಗುತ್ತಾಳೆ. ಆಗ ಆಕೆ ಬೇರೆಯವಳಾಗಿ ಕಾಣುವುದಿಲ್ಲ. ಆದರೆ ಆಕೆ ತವರು ಮನೆಗೆ ಬಂದಾಗ ಮುಖ ತೊಳೆದು ಎದುರಿಗೆ ಇರುವ ಟವಲ್ನ ಬದಲಾಗಿ ತನ್ನ ಬ್ಯಾಗಿನಲ್ಲಿರುವ ಕರವಸ್ತ್ರದಿಂದ ಮುಖವರೆಸಿಕೊಂಡಾಗ ಆಕೆ ಬೇರೆಯವಳಾಗಿ ಕಾಣುತ್ತಾಳೆ. ಆಕೆ ಅಡುಗೆ ಮನೆಯ ಬಾಗಿಲಲ್ಲಿ ಅಪರಿಚಿತಳಾಗಿ ನಿಂತಾಗ ಆಕೆ ಬೇರೆಯವಳಾಗಿ ಕಾಣುತ್ತಾಳೆ. ಅವಳು ವಾಷಿಂಗ್ ಮಷಿನ್ ಬಳಸಲೆ, ಫ್ಯಾನ್ ಹಾಕಲೆ ಎಂದಾಗ ಆಕೆ ಬೇರೆಯವಳಾಗಿ ಕಾಣುತ್ತಾಳೆ. ಟೇಬಲ್ ಮೇಲೆ ಊಟ ಇದ್ದಾಗಲೂ ಆಕೆ ಮುಚ್ಚಳ ತೆಗೆದು ನೋಡುವುದಿಲ್ಲ. ಆಗ ಆಕೆ ಬೇರೆಯವಳಾಗಿ ಕಾಣುತ್ತಾಳೆ. ದುಡ್ಡು ಎನಿಸುತ್ತಿದ್ದಾಗ ತನ್ನ ದೃಷ್ಟಿಯನ್ನು ಆ ಕಡೆ ಈ ಕಡೆ ತಿರುಗಿಸಿದಾಗ ಆಕೆ ಬೇರೆಯವಳಾಗಿ ಕಾಣುತ್ತಾಳೆ. ಮಾತು ಮಾತಿಗೂ ತಮಾಷೆ ಮಾಡಿ ನಗುವ ನಾಟಕ ಮಾಡುತ್ತಿರುವಾಗ ಆಕೆ ಬೇರೆಯವಳಾಗಿ ಕಾಣುತ್ತಾಳೆ. ಹಾಗೂ ಮರಳಿ ಹೋಗುವಾಗ ಮತ್ತೆ ಯಾವಾಗ ಬರ್ತೀಯಾ ಎಂದಾಗ ಯಾವಾಗ ಬರಲು ಆಗುತ್ತೋ ಆಗ ಎಂದು ಉತ್ತರ ನೀಡುವಾಗ ಆಕೆ ಶಾಶ್ವತವಾಗಿ ಬೇರೆಯವಳಾಗಿ ಬಿಟ್ಟಳು ಎಂದೆನಿಸುತ್ತದೆ. ಆದರೆ ಆಕೆ ಗಾಡಿಯಲ್ಲಿ ಕುಳಿತು ಮೌನವಾಗಿ ತನ್ನ ಕಣ್ಣುಗಳನ್ನು ಪಕ್ಕಕ್ಕೆ ತಿರುಗಿಸಿ ಕಣ್ಣೀರು ಒರೆಸುವ ಪ್ರಯತ್ನ ಮಾಡುವಾಗ ಆ ಬೇರೆತನ ಒಂದೇ ಕ್ಷಣದಲ್ಲಿ ಹರಿದು ಹೋಗಿಬಿಡುತ್ತದೆ. ಆ ನೊಂದ ಹೃದಯ ಮಮ್ಮಲ ಮರಗುತ್ತ, ನನಗೆ ಪಾಲು ಬೇಡೋ ಅಣ್ಣ, ನನಗೆ ಪಾಲು ಬೇಡ, ನನ್ನ ತವರನ್ನು ಸಿಂಗರಿಸಿಡು, ನನಗೇನು ಕೊಡಬೇಡ ಅಣ್ಣ, ತವರು ಮನೆಯ ಅಖಂಡವಾದ ಪ್ರೀತಿಯಷ್ಟೇ ಸಾಕೆನಗೆ ಅಣ್ಣ, ನನ್ನ ಅಪ್ಪನ ಮನೆಯಲ್ಲಿ ನನ್ನ ನೆನಪನ್ನು ಶೇಖರಿಸಿಡು, ನಿನ್ನ ಮಕ್ಕಳ ಮನಸ್ಸಿನಲ್ಲಿ ನಾನು ಅವರ ಸಹೋದರತ್ತೆ ಎಂಬ ಗೌರವವನ್ನು ಕಾಪಾಡು, ನಿನ್ನ ಮನೆಯ ಮಗಳಾಗಿದ್ದೇನೆ ಎಂಬ ಸನ್ಮಾನವನ್ನು ಕಾಪಾಡು ಎಂದು ಕೇಳುತ್ತಾ ಆಕೆ ತಾಯಿಯಿಂದ ಮಮತೆಯ ಹಾರೈಕೆಯೊಂದಿಗೆ ತವರು ಉಡುಗೊರೆ ಪಡೆದಾಗ ಆಕೆ ಮಗಳಿಂದ ತಾಯಿಯಾಗುತ್ತಾಳೆ. ತನ್ನ ಜೀವನವನ್ನು ಮಗಳಿಂದ ತಾಯಿಯವರೆಗೆ ಪಯಣ, ನಿಶ್ಚಿಂತೆಯಿಂದ ಚಿಂತೆಯವರೆಗೆ ಪಯಣ, ಅಳುವುದರಿಂದ ಸುಮ್ಮನಾಗಿಸುವವರೆಗಿನ ಪಯಣ, ತುಂಟತನದಿಂದ ಗಂಭೀರತೆಯ ಕಡೆಗೆ ಪಯಣ. ಮೊದಲು ಆಕೆ ಸೆರಗಿನಲ್ಲಿ ಅಡಗಿಕೊಳ್ಳುತ್ತಿದ್ದಳು, ಈಗ ಬೇರೆಯವರನ್ನು ಸೆರಗಿನಲ್ಲಿ ಅಡಗಿಸಿಕೊಳ್ಳುತ್ತಾಳೆ. ಮೊದಲು ಆಕೆ ಬೆರಳು ಸುಟ್ಟು ಹೋದರೂ ಇಡೀ ಮನೆಯವರನ್ನು ತನ್ನತ್ತ ಗಮನ ಸೆಳೆಯುತ್ತಿದ್ದಳು. ಆದರೆ ಈಗ ಕೈ ಸುಟ್ಟು ಹೋದರೂ ಅಡುಗೆ ಮಾಡುತ್ತಾಳೆ. ಮೊದಲು ಚಿಕ್ಕ ಚಿಕ್ಕ ಮಾತಿಗೂ ಅತ್ತು ಬಿಡುತ್ತಿದ್ದಳು, ಈಗ ದೊಡ್ಡ ದೊಡ್ಡ ಮಾತುಗಳನ್ನು ಹೃದಯದಲ್ಲಿ ಮುಚ್ಚಿಟ್ಟುಕೊಳ್ಳುತ್ತಾಳೆ. ಮೊದಲು ಸಹೋದರ ಹಾಗೂ ಸ್ನೇಹಿತರ ಜೊತೆಗೆ ಜಗಳ ಮಾಡುತ್ತಿದ್ದಳು, ಈಗ ಅವರ ಜೊತೆಗೆ ಮಾತನಾಡಲು ಕಾತರಿಸುತ್ತಾಳೆ. ಅಮ್ಮ ಅಮ್ಮ ಎಂದು ಮನೆಯ ತುಂಬ ಓಡಾಡುತ್ತಿದ್ದವಳು ಈಗ ಅಮ್ಮ ಎಂಬ ಶಬ್ದ ಕೇಳಿ ನಿಧಾನವಾಗಿ ಮೊರಗುತ್ತಾ ಮುಗುಳ್ನಗುತ್ತಾಳೆ. ಮೊದಲು 10 ಗಂಟೆಗೆ ಎದ್ದರೂ ಬೇಗ ಎದ್ದು ಬಿಟ್ಟೆ ಎಂದು ಹೇಳುತ್ತಿದ್ದವಳು ಈಗ 7 ಗಂಟೆಗೆ ಎದ್ದರೂ ತಡವಾಯಿತು ಎಂದುಕೊಳ್ಳುತ್ತಾಳೆ. ತನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದರಲ್ಲಿ ಬೇಕು ಎಂಬುದನ್ನು ಈಡೇರಿಸಲು ಎಲ್ಲರೂ ಮುಗಿಬೀಳುತ್ತಿದ್ದರು. ಈಗ ಒಂದು ಬಟ್ಟೆಯನ್ನು ಕೊಳ್ಳಲು ಕಾತರಿಸುತ್ತಾಳೆ. ಆಗ ಇಡೀ ದಿನ ಖಾಲಿ ಇದ್ದರೂ ಬ್ಯುಸಿ ಇದ್ದೇನೆ ಎಂದು ಹೇಳುತ್ತಿದ್ದಳು, ಈಗ ಇಡೀ ದಿನ ಕೆಲಸ ಮಾಡಿದರೂ ಕೈಲಾಗದವಳು ಎನಿಸಿಕೊಳ್ಳುತ್ತಾಳೆ. ಒಂದು ಪರೀಕ್ಷೆಗೋಸ್ಕರ ಇಡೀ ವರ್ಷ ಓದುತ್ತಿದ್ದವಳು ಈಗ ಅಣಿಯಾಗದೇ ಪ್ರತಿದಿನ ಪರೀಕ್ಷೆ ಎದುರಿಸುತ್ತಾಳೆ. ಎಂಥ ವೇದನೆಯನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡ ಸಹನಾಮೂರ್ತಿ ಇವಳಲ್ಲವೇ? ಈ ಮನೆಯ ಎಲ್ಲರ ಮುದ್ದಿನ ಮಗಳು ಯಾವಾಗ ತಾಯಿಯಾದಳೋ, ಯಾವಾಗ ಮಗಳ ಪಯಣ ತಾಯಿಯ ಪಯಣದಲ್ಲಿ ಬದಲಾಯಿತೋ ಗೊತ್ತಿಲ್ಲ, ಯಾವಾಗ ಮಗಳು ದೊಡ್ಡವಳಾಗಿ ಬಿಟ್ಟಳೋ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ಮಗಳೆಂದರೆ ವರ್ತಮಾನ, ಮಗಳೆಂದರೆ ಭವಿಷ್ಯ, ಮಗಳು ಎಂದರೆ ಬೆಲೆ ಕಟ್ಟಲಾಗದ ಪ್ರಕೃತಿಯ ಸೃಷ್ಟಿ, ಮಗಳು ಎಂದರೆ ಮುಗ್ಧೆ, ಮಗಳು ಎಂದರೆ ಪ್ರೀತಿ. ಆದರೂ ಮಗಳು ಏಕೆ ಈಗಿನವರಿಗೆಲ್ಲ ಭಾರ? ಮಗಳೇ ಅಲ್ಲವೇ ದೇವಿ ರೂಪದಲ್ಲಿ ಪೂಜಿಸೋದು? ಮಗಳೇ ಅಲ್ಲವೇ ನಮ್ಮ ಪ್ರವಾದಿಗಳ ವಂಶವನ್ನು ಬೆಳೆಸಲು ಕಾರಣವಾದದ್ದು? ತಂದೆಯ ನಿಜವಾದ ಆಪತ್ ಬಾಂಧವಳೇ ಈ ಮಗಳು. ಅದಕ್ಕೆ ಮಗಳು ಭಾರ ಅಲ್ಲ, ಮಗಳು ಮನೆಯ ಲಕ್ಷ್ಮಿ, ಮಗಳು ಮನೆಯ ಸಮೃದ್ಧಿ,
ಮನೆಯ ಕಾರುಣ್ಯ, ಮಗಳಿಗೆ ಗೌರವ ಕೊಡಿ, ಮಗಳನ್ನು ಮುದ್ದಿಸಿ ಮಮತೆಯಿಂದ ಪ್ರೀತಿಸಿ. ಒನ್ ಡಾಟರ್ ಈಸ್ ಈಕ್ವಲ್ ಟು ಮಿಲಿಯನ್ಸ್ ಆಫ್ ಸ್ಟಾರ್ಸ್. ದಿಸ್ ಈಸ್ ಡೆಡಿಕೇಟೆಡ್ ಟು ಆಲ್ ಪೇರೆಂಟ್ಸ್ ಹ್ಯಾವಿಂಗ್ ದೋಸ್ ಮಿಲಿಯನ್ಸ್ ಆಫ್ ಸ್ಟಾರ್ಸ್. ಸ್ನೇಹಿತರೆ, ನಾವೆಲ್ಲರೂ ಮಗಳನ್ನು ಪ್ರೀತಿಸೋಣ, ಗೌರವಿಸೋಣ. ತಮ್ಮೆಲ್ಲರಿಗೂ ಈ ಒಂದು ಲೇಖನವನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯನ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮಗಳನ್ನು ಗೌರವಿಸಿ, ಮಗಳನ್ನು ಪ್ರೀತಿಸಿ. ನಮಸ್ಕಾರ.